ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿಯಾದ ಸಂದರ್ಭ ಅನೇಕರಿಗೆ ಆತಂಕ ಸೃಷ್ಟಿಯಾದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಕಾರಣ ಏನಂದ್ರೆ ಮಂಗಳೂರು ಮತ್ತು ಬೆಂಗಳೂರು ಈ ಮಧ್ಯೆ ಇರುವಂತಹ ಒಂದು ಹೆದ್ದಾರಿಯಲ್ಲಿ ಅನೇಕ ಇಂತಹ ದುರ್ಘಟನೆಗಳು ನಡೆದಿತ್ತು. ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಸ್ಥಳೀಯರಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾದ ಘಟನೆ ಬಂಟ್ವಾಳದ ಸೂರಿಕುಮೇರು ಮಸೀದಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿದ್ದು, ಇದರ ಪರಿಣಾಮವಾಗಿ ಮಂಗಳೂರು ಮತ್ತು ಬೆಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ವಾಹನ ಸಂಚಾರವನ್ನು ನಿಯಂತ್ರಿಸಲು ಸ್ಥಳೀಯರು ಮುಂದಾಗಿದ್ದಾರೆ. ಅದೃಷ್ಟವಶಾತ್ ಈವರೆಗೆ ಅನಿಲ ಸೋರಿಕೆಯಾಗಿಲ್ಲ, ಹಾಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ಮಸೀದಿ ಧ್ವನಿವರ್ಧಕದ ಮೂಲಕ ಸುತ್ತಮುತ್ತಲಿನ ಭಾಗದ ಮನೆಗಳಲ್ಲಿ ಬೆಂಕಿ ಬಳಸದಂತೆ ಎಚ್ಚರಿಕೆ ನೀಡಲಾಗಿದ್ದು, ಸದ್ಯ ಟ್ಯಾಂಕರ್ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಬಹುಶಃ ಪೆರ್ನೆಯಲ್ಲಿ ನಡೆದಂತಹ ಒಂದು ಭೀಕರ ದುರಂತ ನಮ್ಮ ಇನ್ನೂ ಪ್ರತಿಯೊಬ್ಬನಿಗೂ ಕೂಡ ನೆನಪಿನಲ್ಲಿ ಉಳಿದಿದೆ. ಯಾಕೆಂದ್ರೆ ಆ ದಿನ ನಡೆದಂತ ಘಟನೆಯಲ್ಲಿ ಅನೇಕ ಜನ ಸಾವನ್ನಪ್ಪಿದ್ರು. ಅವತ್ತು ಅನಿಲ ಸೋರಿಕೆಯಾಗಿತ್ತು. ಯಾಕೆಂದ್ರೆ ಆ ಒಂದು ಪ್ರದೇಶದ ಸುತ್ತಮುತ್ತ ಇರುವಂತಹ ಅನೇಕ ಮನೆಗಳು ಕೂಡ ಈ ಒಂದು ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾದ ಪರಿಣಾಮ ಆ ಒಂದು ದುರ್ಘಟನೆಯಲ್ಲಿ ನಾಶವಾಗಿತ್ತು. ಇದೇ ರೀತಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಮಂಗಳೂರು ಬೆಂಗಳೂರು ನಡುವೆ ಇರುವಂತದ್ದು, ಅಲ್ಲಿ ಹೆಚ್ಚಾಗಿ ಅದೇ ಉಪ್ಪಿನಂಗಡಿ ಮತ್ತು ಮಾಣಿ ಇದರ ಮಧ್ಯ ನಡೆಯುವಂತಹ ಒಂದು ಏನು ಪ್ರದೇಶಗಳಿವೆ, ಅಲ್ಲಿ ನಿರಂತರವಾಗಿ ಇಂತಹ ಘಟನೆಗಳು ನಡೀತಾನೆ ಇವೆ. ಬಹುಶಃ ಇದು ಚಾಲಕನ ನಿಯಂತ್ರಣ ತಪ್ಪಿ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅದರಿಂದ ಸಾರ್ವಜನಿಕರು ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ.